ಹೆಲ್ಮೆಟ್ ಕಡ್ಡಾಯ ಸವಾರನ ಪ್ರಾಣ ರಕ್ಷಣೆಗಾಗಿಯೇ ಹೊರತು ಪೊಲೀಸ್ ಇಲಾಖೆಗಳಿಗಿಲ್ಲ. ಹೆಲ್ಮೆಟ್ ಇಲ್ಲದೆ ಹಲವಾರು ಅಪಘಾತಗಳಲ್ಲಿ ದ್ವಿಚಕ್ರ ವಾಹನ ಸವಾರರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಹೆಲ್ಮೆಟ್ ಧರಿಸಿದ್ರೆ ತಲೆಯೇಟಾಗಿ ಹೋಗುವ ಪ್ರಾಣ ಉಳಿಸಲು ಸಾಧ್ಯ. ಆದ್ದರಿಂದ ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಉಪಯೋಗಿಸಿ ತಮ್ಮ ಪ್ರಾಣ ಕಾಪಾಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅನ್ಸರ್ ಅಹಮದ್ ಸಲಹೆ ನೀಡಿದ್ದಾರೆ. ಪಡುಬಿದ್ರೆ ಪೊಲೀಸ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೆಲ್ಮೆಟ್ ಬಗ್ಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಪಡುಬಿದ್ರೆ ಪೇಟೆಯಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವವರಿಗೆ ಗುಲಾಬಿ ಹೂ ಕೊಟ್ಟು ಜಾಗೃತಿ ಮೂಡಿಸಿದ್ರು. ಜೊತೆಗೆ ಕಾರು ಚಾಲಕರಿಗೆ ಸೀಟ್ ಬೆಲ್ಟ್ ಧರಿಸಲು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಎಎಸ್ಐ ಜಯಣ್ಣ, ಸಂಘಟನೆಯ ಪ್ರಮುಖರಾದ ಆಸಿಫ್, ಹಸನ್ ಕಂಚಿನಡ್ಕ ಮೊದಲಾದವರು ಹಾಜರಿದ್ದರು.